ಕಡಬ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇಂದು ಕಡಬ ತಹಶೀಲ್ದಾರ್ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ನಡೆಯಿತು. ಕಡಬ ತಹಶೀಲ್ದಾರ್ ಬಿ ಅನಂತಶಂಕರ್ ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಕುಮಾರಿ ರಾಜೇಶ್ವರಿ ಕನ್ಯಾಮಂಗಳ ನೆರವೇರಿಸಿದರು. ಇನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ವೇದಿಕೆಯಲ್ಲಿ ತಹಶೀಲ್ದಾರ್ ಬಿ ಅನಂತಶಂಕರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜನಾರ್ದನ ಗೌಡ ಪಣೆಮಜಲು, ಎಪಿಎಂಸಿ ಸದಸ್ಯೆ ಪುಲಸ್ತ್ಯ ರೈ, ತಾಲೂಕ್ ಪಂಚಾಯತ್ ಸದಸ್ಯೆ ಶುಭದಾ ರೈ, ಜಿಲ್ಲಾ ಪಂಚಾಯತ್ ಸದಸ್ಯೆ ಆಶಾ ತಿಮ್ಮಪ್ಪ ಗೌಡ, ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ಸುಂದರ ಪೂಜಾರಿ, ರೋಟರಿ ಕ್ಲಬ್ಸ್ ಅಧ್ಯಕ್ಷ ಕುರಿಯನ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿ ನಮಗೆ ಉಪನ್ಯಾಸವನ್ನು ನೀಡಿದಂತಹ ವಿಶ್ವನಾಥ ಪೆರ್ಲ ಉಪನ್ಯಾಸಕರು, ತರಕಾರಿ ಪದವಿ ಪೂರ್ವ ಕಾಲೇಜು ಎಲ್ಲರಿಗೂ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿದೆ. ಕರ್ನಾಟಕದ ಅದರಲ್ಲೂ ಕಡಬ ತಾಲೂಕಿನ ಸಮಸ್ತ ನಾಗರಿಕರಿಗೆ, ಕನ್ನಡ ಬಾಂಧವರಿಗೆ 65ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ಅನ್ನೋದು ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗದೆ ವರ್ಷ ಪೂರ್ತಿ ಕನ್ನಡವನ್ನು ಬೆಳೆಸಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಕಡಬ ತಾಲೂಕಿನ ಎಲ್ಲ ಜನತೆಗೆ ಆತ್ಮೀಯವಾಗಿ ನಮ್ಮೆಲ್ಲರ ಹಬ್ಬ ರಾಜ್ಯೋತ್ಸವ. ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಕನ್ನಡ ಹೋರಾಟಗಾರರನ್ನ ನೆನಪು ಮಾಡ್ತೇವೆ, ಕವಿಗಳನ್ನು ನೆನಪು ಮಾಡ್ತೇವೆ, ಸಾಹಿತಿಗಳನ್ನು ನೆನಪು ಮಾಡ್ತೇವೆ. ಆದರೆ ತಳಮಟ್ಟದಿಂದ ಹೋರಾಟ ಮಾಡಿದಂಥ ಹೋರಾಟಗಾರರನ್ನು ಯಾರು ನೆನಪು ಮಾಡ್ತಾ ಇಲ್ಲ. ರಾಜ್ಯ ಹೋರಾಟಗಾರರನ್ನ ನೆನಪು ಮಾಡಿ ರಾಜ್ಯೋತ್ಸವದ ಬಗ್ಗೆ ಹೇಳ್ತೇವೆ. ತಾಲೂಕಿನಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಕನ್ನಡವನ್ನು ಉಳಿಸುವ ನಿಟ್ಟಿನಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳಿದೆ. ಅಲ್ಲಿಯ ಹೋರಾಟಗಾರರಿಗೂ ಕೂಡ ಗೌರವ ಸಿಗಬೇಕು. ರಾಜ್ಯ ಮಟ್ಟದಲ್ಲಿ ಹೋರಾಟಗಾರರಿಗೆ ಹೇಗೆ ಗೌರವವನ್ನು ಕೊಡ್ತೇವೋ ಹಾಗೆಯೇ ಗ್ರಾಮೀಣ ಭಾಗದಲ್ಲಿ ಹೋರಾಟ ಮಾಡಿದಂಥ ಪ್ರತಿಯೊಬ್ಬ ಕನ್ನಡಿಗನಿಗೂ, ಕನ್ನಡ ಹೋರಾಟಗಾರನಿಗೆ ಗೌರವ ಸಿಗಬೇಕು.